ಕೋಸ್ಟಲ್ವುಡ್ ನಲ್ಲಿ ಇದೀಗ ಸಖತ್ ಹೈಪ್ ಕ್ರಿಯೇಟ್ ಮಾಡ್ತಾ ಇರೋ ಸಿನಿಮಾ ಅಂದ್ರೆ ಅದು ರೂಪೇಶ್ ಶೆಟ್ಟಿ ನಿರ್ದೇಶನದ ಗಿರ್ಗಿಟ್. ಈಗಾಗಲೇ ಚಿತ್ರದ ಪೋಸ್ಟರ್, ಇಂಟ್ರೊಡಕ್ಷನ್, ಟೀಸರ್ ಸಾಂಗ್ಸ್ ಮೂಲಕ ಹೊಸ ಟ್ರೆಂಡ್ ಅನ್ನೇ ಹುಟ್ಟುಹಾಕಿದ ಗಿರ್ಗಿಟ್ ತೆರೆ ಕಾಣಲು ಸಜ್ಜಾಗಿದೆ. ಆಗಸ್ಟ್ 23ರಂದು ತುಳುನಾಡಿನಾದ್ಯಂತ ಏಕಕಾಲಕ್ಕೆ ತೆರೆ ಕಾಣಲಿರೋ ಗಿರ್ಗಿಟ್ ಚಿತ್ರದ ಬಗ್ಗೆ ತುಳುವರಲ್ಲಿ ಸಾಕಷ್ಟು ನಿರೀಕ್ಷೆಗಳೇ ಇವೆ. ಟೀಸರ್ ಸಾಂಗ್ ನ ಗುಣಮಟ್ಟವನ್ನು ನೋಡ್ತಾ ಇದ್ರೆ ಗಿರ್ಗಿಟ್ ಕೋಸ್ಟಲ್ವುಡ್ಗೆ ಹೊಸ ಆಯಾಮವನ್ನು ನೀಡೋ ಎಲ್ಲ ಲಕ್ಷಣಗಳು ದಟ್ಟವಾಗಿ ಗೋಚರವಾಗ್ತಾ ಇದೆ. ಮೊನ್ನೆ ಗಿರ್ಗಿಟ್ ಚಿತ್ರದ ಟೈಟಲ್ ಸಾಂಗ್ ರಿಲೀಸ್ ಆಗಿ ಗಿರ್ಗಿಟ್ ಚಿತ್ರವನ್ನು ವೀಕ್ಷಿಸಲು ಚಿತ್ರ ಪ್ರೇಮಿಗಳನ್ನು ಚಿತ್ರಮಂದಿರಕ್ಕೆ ಆಹ್ವಾನಿಸಲಾಗಿದೆ. ತುಂಬಾನೇ ವಿಭಿನ್ನವಾಗಿ ಮೂಡಿಬಂದ ಟೈಟಲ್ ಸಾಂಗ್ ಅನ್ನು ತುಳುವರು ಮೆಚ್ಚಿಕೊಂಡಿದ್ದಾರೆ. ಅದೇ ರೀತಿ ರೂಪೇಶ್ ಶೆಟ್ಟರ ಇಂಟ್ರೊಡಕ್ಷನ್ ಟೀಸರ್ ಕೂಡ ಅತ್ಯದ್ಭುತವಾಗಿ ಮೂಡಿಬಂದಿದೆ. ಫೈಟ್, ಲವ್, ಕನ್ಫ್ಯೂಸ್ ಇದಕ್ಕೆ ಮತ್ತಷ್ಟು ಮೆರುಗು ನೀಡುವಂತಹ ಅತ್ಯದ್ಭುತ ಮ್ಯೂಸಿಕ್, ಎಲ್ಲವೂ ವರ್ಣನಾತೀತ. ಇನ್ನು ರೂಪೇಶ್ ಶೆಟ್ಟರ ಅಭಿನಯದ ಬಗ್ಗೆ ನಾವೇನು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಶೆಟ್ಟರ ತಾಕತ್ತು ಇಡೀ ತುಳುನಾಡಿಗೆ ಗೊತ್ತು. ಆದರೆ ಹಿಂದಿನ ಎಲ್ಲ ಚಿತ್ರಗಳಿಗಿಂತ ಗಿರ್ಗಿಟ್ನಲ್ಲಿ ತುಂಬಾನೇ ಸ್ಟೈಲಿಶ್ ಆಗಿ ಮಿಂಚಲಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.